ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ಅದ್ದೂರಿಯಾಗಿ ಸಮಾಪನಗೊಂಡಿತು. ಸೋಮವಾರ ಸಂಜೆ ರಥಯಾತ್ರೆಗೆ ಸಿದ್ಧತೆಯನ್ನ ಮಾಡಲಾಗಿದ್ದು, ಮಂಗಳವಾರ ರಾತ್ರಿ ಉತ್ಸವ ಸಮಾಪನಗೊಂಡಿತು. ಗುರುದೇವಾನಂದ ಸ್ವಾಮೀಜಿಗಳು ದತ್ತಾಂಜನೇಯ ದೇವರಿಗೆ ಮಹಾಪೂಜೆಯನ್ನ ನೆರವೇರಿಸಿ ದೇವರ ಮೂರ್ತಿಯನ್ನ ತೇರಿನಲ್ಲಿ ಕುಳ್ಳಿರಿಸಿದ ಬಳಿಕ ಅದ್ದೂರಿಯಾದ ಮೆರವಣಿಗೆ ಆರಂಭವಾಯಿತು. ಬ್ಯಾಂಡ್ ವಾದ್ಯ, ಚೆಂಡೆಮೇಳ, ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಪಿಟ್ಲ, ಶ್ರೀ ಉಳ್ಳಾಲ್ದಿ ಪಂಚಲಿಂಗೇಶ್ವರ ಭಜನಾ ಪರಿಷತ್ ಪಿಟ್ಲ ಸೀಮೆ ಹಾಗೂ ಬೇರೆ ಬೇರೆ ಭಜನಾ ಮಂಡಳಿಗಳ ಕುಣಿತ ಭಜನೆ ಜೊತೆಗೆ ತೇರಿನ ಜಾತ್ರೆ ಗ್ರಾಮ ದೇವಸ್ಥಾನ ಮಿತ್ತನಡ್ಕದಿಂದ ಕನ್ಯಾನಪೇಟೆ ಸವಾರಿ ಆಗಿ ನಿತ್ಯಾನಂದ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿತು. ಅಂತಿಮವಾಗಿ ನಿತ್ಯಾನಂದ ಮಂದಿರದಿಂದ ರಥ ಹೊರಟು ಒಡಿಯೂರು ಸಂಸ್ಥಾನಕ್ಕೆ ಬಂದಿತು. ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳು ದತ್ತಾಂಜನೇಯ ದೇವರ ಆಶೀರ್ವಾದಕ್ಕೆ ಪಾತ್ರರಾದರು. ಕಲಾ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೆ ಒಡಿಯೂರು ಶ್ರೀ ದೇವರ ಅನುಗ್ರಹ ಯಾವತ್ತೂ